ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಫೆಬ್ರವರಿ 15ರಂದು ಮಹಾಶಿವರಾತ್ರಿ ಬಹಳ ವೈಭವದಿಂದ ನಡೆಯುತ್ತೆ. ಇದಕ್ಕೋಸ್ಕರವಾಗಿ ಕ್ಷೇತ್ರಕ್ಕೆ ಬಹಳಷ್ಟು ಬೇರೆ ಬೇರೆ ಊರುಗಳಿಂದ ಬಹಳ ದೊಡ್ಡ ಮಟ್ಟಿನಲ್ಲಿ ಇದೀಗಾಗಲೇ ಪಾದಯಾತ್ರೆಗಳು ಆಗಮಿಸ್ತಾ ಇದ್ದಾರೆ. ನಾವೀಗ ಇರುವಂತಹದ್ದು ಕಲ್ಮಂಚದಲ್ಲಿ. ಕಲ್ಮಂಚದಲ್ಲಿ ಯಾವ ರೀತಿಯಾಗಿ ನೀವು ನೋಡ್ತಾ ಇದ್ರಿ, ಕಲ್ಮಂಚದಲ್ಲಿ ಇರ್ತಕ್ಕಂತಹ ಬ್ರಾಹ್ಮರಿ ನಿಲಯ ಮದಿಮಾಲ್ ಕಟ್ಟೆ ಕಲ್ಮಂಜ ಇಲ್ಲಿಯ ಒಂದು ಜಾನಕಿ ಮತ್ತು ಮಕ್ಕಳು ಇವರಿಂದ ಉಚಿತವಾದಂತಹ ಊಟದ ವ್ಯವಸ್ಥೆಯನ್ನ ಪಾದಯಾತ್ರೆಗಳಿಗೆ ಮಾಡಲಾಗ್ತಾ ಇದೆ. ಇದೀಗ ತಾವು ನೋಡ್ತಾ ಇದ್ದೀರಿ, ಊಟದ ವ್ಯವಸ್ಥೆಯನ್ನು ಈಗಾಗಲೇ ಬಡಿಸ್ತಾ ಇದ್ದಾರೆ. ಬಹಳಷ್ಟು ಕಡೆಗೆ ಬೇರೆ ಬೇರೆ ರೀತಿಯಲ್ಲಿ ದಾನ ಧರ್ಮಗಳನ್ನ ಮಾಡುವಂತದ್ದು ಇಲ್ಲಿ ಪದ್ಧತಿ. ನಮಸ್ಕಾರ, ಏನ್ ಹೆಸರು? ರತ್ನ ಕೊಲ್ಪದಾರ ಶಿಲ್ಪನೆ ಏತ್ ಖುಷಿ ಆಗ್ಬಿಟ್ಟು ಈ ಪಾದಯಾತ್ರೆ ಪೂರ ಬಳಸೋದಿಲ್ಲ ಮಸ್ತ್ ಖುಷಿ ಆಪ ಮಸ್ತ್ ವರ್ಷ ಇಂಚು ಪಾದಯಾತ್ರೆ ಅರಿಲ್ಲ ಎಸ್ ನಿಂಗ್ಲು ಪೂರ ಬಳಸೋನು ದಾದ ಮಾತಾಡು ಪಲ್ಯ ದಾದ ಪಲ್ಯ ಬುಜ್ಜಿ ಬಲಕಾಯಿ ಅರಸಿನ ಒಂದು 8 ಜನಕ್ಕೆ ಇದನ್ನ ಬಳಸ್ತಾರೆ. ಒಂದು ಗಂಟೆ ಜಾಸ್ತಿ 11 ಮಕ್ಕಳು. ಇದೀಗ ಇಲ್ಲಿ ಪಾದಯಾತ್ರಿಗಳು ಇದ್ದಾರೆ, ಊಟ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಯಾವ ಊರು? ನಮ್ದು ಚಿಕ್ಕಮಗಳೂರು ಆಲ್ದೂರು. ಆಲ್ದೂರು. ಹೆಂಗಾಯ್ತು ಸರ್ ಜರ್ನಿ? ಸೂಪರ್ ಇದೆ ಸರ್. ಸೂಪರ್ ಆಯ್ತಾ? ಮಾಡ್ಲೇಬೇಕಲ್ಲ. ಮಾಡ್ಲೇಬೇಕು. ಹೆಂಗ ಜರ್ನಿ ಎಲ್ಲ ಚೆನ್ನಾಗಾಯ್ತು? ಸೂಪರ್ ಇದೆ. ಇಲ್ಲಿ ವ್ಯವಸ್ಥೆಗಳು ಊಟಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಫೆಸಿಲಿಟಿ ಇದೆ. ಎಲ್ಲಾ ರಸ್ತೆಯಲ್ಲೂ ಊಟದ ವ್ಯವಸ್ಥೆ ಮತ್ತೆ ಅವರು ದಾನ ಧರ್ಮ ನನಗೆ ತುಂಬಾ ಖುಷಿಯಾಗಿದೆ. ತುಂಬಾ ಖುಷಿಯಾಗಿದೆ. ಮೇಡಮ್ ಎಲ್ಲಿಂದ? ಸಂತೆ ಬಚಳಿ. ಸಂತೆ ಬಜಾರ್. ಸಂತೆ ಬಚಳಿ. ಸಂತೆ ಬಾಚಳಿ ಎಲ್ಲಿ ಅದು? ಮಂಡ್ಯ. ಎಷ್ಟು ಕಿಲೋಮೀಟರ್ ಇಲ್ಲಿಗೆ? ಇಲ್ಲಿಗೆ ಒಂದು 200 ಮೇಲಾಗುತ್ತೆ. 200 ಮೇಲೆ ಆಗ್ತದೆ. ಹೇಗಾಯ್ತು? ಹತ್ರ ಬಂದಿರಿ, ಇನ್ನೇನು ಕೆಲವು ನಿಮಿಷಗಳಲ್ಲಿ ಅಥವಾ ಗಂಟೆಗಳಲ್ಲಿ ತಲುಪ್ತೀರಿ? ತಲುಪ್ತೀವಿ. ಪರವಾಗಿಲ್ಲ. ಪರವಾಗಿಲ್ಲ. ಖುಷಿ ಆಯ್ತು. ವ್ಯವಸ್ಥೆಗಳೆಲ್ಲ ರೋಡಲ್ಲಿ ಎಲ್ಲ ಸೌಲಭ್ಯ ಎಲ್ಲ ಚೆನ್ನಾಗೈತೆ ಸರ್. ಚೆನ್ನಾಯ್ತಾ? ಎಲ್ಲ ಚೆನ್ನಾಗಿದೆ. ಸರ್ ನಮಸ್ಕಾರ. ಯಾವ ಊರು? ಮಲ್ಕೊಂಡೆ ಸರ್. ಯಾವ್ದು? ಮರಲಕೊಂಟೆ, ಬಾಗ್ಲೂರು. ಹೆಂಗಾಯ್ತು? ಪರವಾಗಿಲ್ಲ ಸರ್. ಎಷ್ಟು ಜನ ಹೊರಟಿದ್ದು? ನಾವು 60 ಜನ ಸರ್. 60 ಜನ. ಸುಸ್ತಾಯ್ತಾ? ಇಲ್ಲ ಸರ್, ಇಲ್ಲ. ಅಂತ ಸುಸ್ತಿಲ್ಲ. ಸುಸ್ತಾದ್ರೆ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಹಂಗೆ ಹೋಗ್ತಾರ ಸರ್. ಮಂಜುನಾಥ ಅನ್ನೋದು ಹೌದು ಸರ್. ಅಲ್ವಾ? ಪರವಾಗಿಲ್ಲ. ಹೇಗಾಯ್ತಮ್ಮ? ಪರವಾಗಿಲ್ಲ ಸರ್. ಎಲ್ಲಿಂದ? ಕಡೂರಿಂದ. ಕಡೂರು. ಓಕೆ. ಬ್ರಾಹ್ಮರಿ ನಿಲಯದವರು ಏನ್ ಹೇಳ್ತೀರಿ? ದಾದವನ್ ಪರ ಏತ್ ಜನಕ್ಕಂದು ಜನ ಲೆಕ್ಕ ಅದೊಂದು ಅಂದಾಜು ನಿಕ್ಲು ಮಲ್ತದ ಭಯ ಉಂಟು. 8 ಜನಕ್ಕ 10 ಜನ ಏತ್ ದಿನ ಇದು ಒಂಜೇ ದಿನ ದೇವರು ಎಂಕ್ಲನೇ ಯೋಚನೆ ಒಂಜಿ ದಿನ ನಸು ಕುರುಡು ಬಂದದ್ದು 2 ದಿನಕ್ಕೂ ದೇವರು ಶಕ್ತಿ ಬರ್ನಾಗ 2 ದಿನ ಮುಂದುವರ್ಸ. 2 ದಿನ ಒಂಜಿ ದಿನ ಬಂಡ 13 14 ಪೂಜೆ. ಇದು ಜನ ಜಾಸ್ತಿ ಜನ ಜಾಸ್ತಿ ಸಹಕಾರ ಬರೆಯರು ಸಹಕಾರ ಮಕ್ಳು ಉದ್ದಕ್ಲು ಬಳಸರ ಅಂತ ಬರ್ತೇರು. ಮುಖ ಅಡಿಗೆಗೆ ಜನ ಲೆಪ್ಪ ಅಂತ. ಓಕೆ, ಥ್ಯಾಂಕ್ ಯು. ಇದು ಕಲ್ಮಂಜದ ನಿವಾಸಿ. ಅದರ ಜೊತೆಗೆ ಮುಂದೆ ಯಾರೆಲ್ಲ ಯಾವ ರೀತಿಯಾದಂತಹ ದಾನ ಪ್ರಕ್ರಿಯೆ ತೊಡಗಿಕೊಂಡಿದ್ದಾರೆ ನೋಡುವ. ಬಹಳ ವಿಶೇಷವಾಗಿ ಅಲ್ಲಿ ಊಟ ವ್ಯವಸ್ಥೆ ಇತ್ತು. ಇಲ್ಲಿ ನೋಡಿ, ಈಗ ಒಂಜರಬೈಲ್ನ ಅಪ್ಪಿ ರಾಮನಾಯಕ್ ಅವರ ಮನೆಯಲ್ಲಿ ಇಲ್ಲಿ ಸರಬತ್ತು ವಿತರಣೆ, ಪುನರ್ಪುಡಿ ಸರಬತ್ತು ಬಹಳ ವರ್ಷಗಳಿಂದ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಅವರ ಮಗ ಇದ್ದಾರೆ. ನಮಸ್ತೆ, ತಮ್ಮ ಹೆಸರು? ಬಾಬ್ ನಾಯ್ಕ. ನಾವು 29-30 ವರ್ಷ ಆಯ್ತು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದೇ ಈ ಸಲ ಸ್ವಲ್ಪ ನಮಗೆ ಬೇಜಾರು. ನಂದು ಅಣ್ಣ ಒಂದು ಡೆತ್ ಆಗಿ 4 ತಿಂಗಳು ಆಗ್ತಾ ಬಂತು. ಆದ್ರೂ ಇದನ್ನು ನಿಲ್ಲಿಸುದು ಬೇಡ ಅಂತ ಬಂದವರಿಗೆ ಗೊತ್ತಾಗುದಿಲ್ಲ ಅಂತ ನಮ್ಮ ಇದು ಬಂದವರು ಬರ್ತಾರೆ, ಹಾಗೆ ಅವರಿಗೆ ಏನು ಬಾಯಾರಿಕೆ ಇಲ್ಲದಾಗೆ ಆಗುವುದು ಬೇಡ ಅಂತ ಹೇಳಿ ನಾವು ಇದನ್ನು ಕೊಡ್ತಾ ಇದ್ದೇವೆ. ಪುನರ್ಪುಡಿ ತಂದೆ ತಾಯಿ ಆಶೀರ್ವಾದ ಅವರೊಂದು ಮತ್ತೆ ಅದನ್ನು ಕೊಡ್ಬೇಕಂತ ಅವರ ಮನಸ್ಸಿನಲ್ಲಿ ಉಂಟು. ಅದು ನಿಲ್ಲಿಸುವುದು ಬೇಡ ಅಂತ ಹಾಗೆ ಕೊಡ್ತಾ ಇದ್ದೇವೆ. ಅದೇ ಒರಿಜಿನಲ್ ನಾವು ಟೋಡಿಯಲ್ಲಿ ಟೊಪ್ಪೆಯಿಂದಲೇ ನಾವು ಇದು ಮಾಡುದು, ಟೊಪ್ಪೆ ರೆಡಿ ಮಾಡಿ ಪುನರ್ಪುಡಿ ಇದ್ದಾರೆ. ಯಾಕಂತಂದ್ರೆ ಈ ಮನೆ ಬಹಳಷ್ಟು ಇತ್ತೀಚಿನ ಅಂದ್ರೆ 4 ತಿಂಗಳ ಹಿಂದೆ ಅವರ ಹಿರಿಮಗ ಇಲ್ಲಿ ನಿತ್ಯವೂ ಕೂಡ ಆ ಸೇವೆಯಲ್ಲಿ ತೊಡಗಿಕೊಳ್ತಾ ಇದ್ರು. ಆನಂದ್ರವರು ಅವರನ್ನ ಕಳ್ಕೊಂಡಿದೆ. ಆದ್ರೂ ಈ ಸಲ ನಿಲ್ಲಿಸಬಾರ್ದು ಅಂತ ಹೇಳಿ ಬೇನೆಡುಲ್ಲರು ಆನ್ಲ ಉಂಟದು ಜರು ಬೇಜಾರಿಲ್ಲ ಬೇಲೆಣ್ಣು ಉಂಟಾಜಿ 1000 ಜನ ಸೇವೆ ಮಲ್ಕೊಳ್ಕೊಂಡಿದೆ.
ಆರ್ ಆರ್ಲ ಇರ್ತೀರಿ ಪ್ರತಿ ವರ್ಷದ ಆಯೆ ಬಾರಿ ಇಂಟ್ರೆಸ್ಟೆಡ್ ಐತಿ ಆಯ ಹೊಂಡ ಈ ಶಿವರಾತ್ರಿ ಬಣ್ಣ ಒಂಜಿ ಒಂಜಿ ವಾರ ದುಂಬೆ ಬಾರಿ ಐತ ಬಗ್ಗೆ ಕೇರ್ಫುಲ್ ಆದ್ದೆ ತಂದು ಆಯ ಮಂತಂತೆ ಏನು ಹೊಂಡ ಏನು ಇಂಚ ಕೆಲಸದ ಅಂಚಿ ಪೋಂದಿತ್ತೆ ಅಂಡೈತೆ ಅದು ಇಂಕ್ಲ ನೆತ್ತನೆಲ್ಲ ಅವಡು ಅಂಚ ಅವತ್ತದ ಎಲ್ಲೆಂಕ್ಲ ಇಲ್ಲ ಒಂಜಿ ಪೂಜೆಲ ಉಂಡು ನಾಗನ ಐತಲ್ಲ ರೆಡಿ ಅಂತಲ್ಲ ಅವು ಚೇಂಜ್ ಮಾಡ್ಪರವತ್ತಿ ಪೇಪರ್ 13 ತಾರೀಕಿಗೆ ಆಪುನ ಅಂಚ ನಾಗನ ಪೂಜೆ ಅಷ್ಟೇ ಪೂಜೆ ಪೂರ ಅಂಚ ಆಂಡಲ್ಲ ನೆನ್ನೊಂಜಿ ಉಂತಾರ ಬಲ್ಲಿತ್ತೆ ಎಲ್ಲೆಲ್ಲ ಮುಳ್ಳ ಕೊರ್ಪುನಂಚಿನ ಸರ್ಬತ್ ಕೊರ್ಪುನಂತ ವ್ಯವಸ್ಥೆ ಅವಡು ಅಲ್ಪ ಇಂಕ್ಲ ಪೂಜೆಲ ಅವಡು ಅಂಡದು ಐತ ಬಗ್ಗೆ ರೆಡಿ ಅಂತ ಸರ್ 32 ವರ್ಷ ಅಂಡ 22 ಮತ್ತೆ ಈ ಸರ್ತಿ 30 ವರ್ಷದಿಂಚಿಲ್ಲ ಆನಂದನ್ನೇ ಬಾರಿ ಆಕ್ಟಿವ್ ಆಗಿದೆ. ಚಾರ್ ಮಾಡಿ ಮುಟ್ಟ ಪೋದು ಇತ್ತನ ಜನಕ್ಕೆ ಕಟ್ ಮಾಡ್ತೀವಿ ಒಣಸಿದ್ದಿಲ್ಲ ಒಣಸದ ಅನ್ಸಂತ ವ್ಯವಸ್ಥೆ ಮಂತೊಂದಿತ್ತು ಅಂಡ ಮೂಲ ಮಂತದ್ದು ಒಣಸಿದ್ದ ಆಗ್ಲಿಗೆ ಮಧ್ಯಾಹ್ನ ಕತ್ತಲೆಗಿತ್ತನ ಒಲ್ಲ ಉಪವಾಸಡು ಉಪ್ಪುನ ಬೊರ್ಚಿ ಮಾಡಿ ಮೂಲೊಂಜಿ ಅನ್ನ ಎಲ್ಲ ಸಾಂಬಾರ್ಲ ಮಂತಂಜಿ ಕೊರ್ಪುನಂಚ ವ್ಯವಸ್ಥೆ ಎಲ್ಲ ಮಂತೊಂದಿತ್ತು ದಂಡೆಂಕ್ಲೆ ಬಾರಿ ಬಂಗಾಪುನ ಅನ್ನ ಸಾಂಬಾರ್ದ ವ್ಯವಸ್ಥೆ ಎಂಕ್ಲೆ ನಿನ್ನೆ ಕೊರ್ರ ಡೇ ನೈಟ್ ಕೊರೊಂದಿಲ್ಲ 24 ಗಂಟೆಲ ಮೂಲ ಸ್ಟಾರ್ಟ್ ಮಂತಿಗೆ ಎಂಕ್ಲ ಉಂತಾರಿಜ್ಜಿ ಡೇ ನೈಟ್ 24 ಗಂಟೆಲ ಒಂಜಿ ಎಲ್ಲಂಜಿ ಐತಾರ ಸೋಮವಾರ ಉಂಟ ಬತ್ತೊಂದು ಇಪ್ಪೇರು ಅವು ಅಂಡ ದುಂಬುಡು ದಿಂಚಿ ಬತ್ತನಾಕ್ಲು ಬರ್ಪೇರು ಸೀದಾ ಆಕ್ಲೊಂಜಿ ಆಕ್ಲ ಇಲ್ಲೊಂದು ಗಿರೆತ್ತು ಬರ್ಪೇರು ತಕ್ಲೆ ಕೆಲವದಾಕ್ಲೆ ಎಮರ್ಜೆನ್ಸಿ ಅದೊಂಜಿ ಟಾಯ್ಲೆಟ್ಗೆ ಬೋಡಾಪುನು ಐಕ್ಲ ಎಂಕ್ಲ ಟಾಯ್ಲೆಟ್ಗ್ಲ ಬುಡ್ಚಿ ಬಂದ ಕರೆಂಟ್ ಇಜ್ಜಿಂದ ನೀರು ಇಜ್ಜಿಂದ ಅಂಡ ಮಾತ್ರ ಮಲ್ಪ ನೀರಿಜ್ಜಿ ನೀರು ಚೂರು ಬಂಗಾನ ಕರೆಂಟ್ ಇಜ್ಜಿಂದ ಅಂಚ ಸಹಕಾರದ ಬಗ್ಗೆ ಎಂಕ್ಲೋಣಿ ಸ್ವಂತನೆ ಬೇಕಾದಲ್ಲ ಅಂಚಿಂಚಿರ ಸಹಕಾರದ ತಂದು ಮಲ್ಪ ಪಂಡ ದೇವರನ ಸೇವೆಗೆ ಬೋಪುನ ಹಾಕೊಂಡು ಎಂಕ್ಲೆ ಗೋಲಂಡ್ಲ ದೇವರ ಐತ ಬಗ್ಗೆ ಒಂಜಿ ಅನುಗ್ರಹ ಉಂಟೇರು ಅನ್ಕೊಂಡು ಒಂಜಿ ನೆಟ್ಟು ದೇವರ ಇರು ಪಾತೆರ್ನಾಗ ಬರ ಅರ್ನನೆ ಎನ್ನುಂಡಿರ ಬತ್ತದ ಮಾಂತೆಲ್ಲ ಕೇನ್ ನಾಯನಿ ಫಸ್ಟ್ ಅದು ಕೇನ್ ನಾಯನೆ ಅವರಿಲ್ವಾ ಅಂದು ದಪ್ಪದ ಅವರಿಲ್ವಾ ಅಂದ್ ಕೇನ್ ಬೇರೆ ಫಸ್ಟ್ ಬತ್ತಲೆ ಅಂತೆ ಅವು ಕೇನ್ ಬೆಟ್ಟಿಗೆ ಎಂಕ್ಲೆಗೆ ಅಂಡ ಬೇಜಾರಾಪು ಬೇಂಡ ಆಯಂಡ ಐತ ಬಗ್ಗೆ ಬಾರಿ ನೆತ್ತ ಇಟ್ಟಿತ್ತು ಬತ್ನಾಕ್ಲ ಪಾತೆರಂದು ಎಂತ ವ್ಯವಸ್ಥೆ ಬಂಡಲ್ಲ ಹೇಮಂತಂದು ಏನು ಮಂಡ ಹತ್ತು ಜನ ಏನು ಮಂಡ ಬೊಲ್ಪುಗೊಂಡ ಬೈಯಡು ಬರ್ಪೇದೆ ನಾ ರಾತ್ರಿ ಏನಿಪ್ಪೇದೆ ಅಂಡ ಇತ್ತಂಚ ಇತ್ತಂಡ ಆ ಜವಾಬ್ದಾರಿ ನೀಲ್ಲದಿತ್ತು ಪಾದಯಾತ್ರೆಗೆ ಬತ್ತನಾಕ ಸಮ ಬೀಳ್ತೇವೆ ಆನಕೇಂದು ಬುಲ್ತೆ ಹೋಗ್ಬೇಕು ಕೋಡ ಅಮರಾಣಿಪುರ ಬತ್ತನಾಕ ಏತು ವಿಚಿತ್ರ ಟೈಮ್ ಏತು ಮಿಸ್ ಮಾಡ್ತಾನೆ ಬೋಡಿತ್ತು ಮತ್ತೆ ಸುಮಾರು ಮಿಸ್ ಅಂತಂದು ಐನು ಪಂಡದು ಬಣ್ಣರ ಸಾಧ್ಯ ಒಂಟ ಇಂಕ್ಲೆಗೆ ಬಾರಿ ಈ ಟೈಮ್ ಮುಡಿಪುರ ಬಾರಿ ಆಯ್ನ ಒಂದಿತ್ತಂಡೆ ಅಂಚ ಮತ್ತೆ ಆಯನವೇ ಇಲ್ಲ ಅಂಡ ಕಾರ್ ವಹಿವಾಟು ಮಲ್ಪನೆ ಏನು ಇಲ್ಲ ಆಯನವೇ ಅಟ್ಲಾಗೆ ಎಡ್ಡೆ ಜೋಕ್ಲೆಗೆ ಮಂತ ದೇವರೊಂದು ಎಡ್ಡೆ ಸಾಧಿ ಹೋರಾಡೋದು ಇದು ಈ ಮನೆಯ ಒಂದು ಪರಿಸ್ಥಿತಿ. ಯಾಕೆಂತಂದ್ರೆ ನೋಡಿ ಈಗ ಎಷ್ಟು ಸೇವೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಮಲಗಿದ್ದಾರೆ ನೋಡಿ. ಇಡೀ ಮನೆ ಪಾದಯಾತ್ರೆಗಳಿಗೆ ಬಿಟ್ಟು ಕೊಟ್ಟಾಗೆ ಇದ್ದಾರೆ. ಅಂದ್ರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ನಿರಂತರವಾದಂತಹ ಸೇವೆಯನ್ನ ಇದು ಮಾಡ್ತಾರೆ. ಎಲ್ಲ ಬಂದು ಪಾದಯಾತ್ರೆಗಳು ಬಂದು ಇಲ್ಲಿ ಮಲ್ಕೊಂಡು ತದ ಬಳಿಕ ಇಲ್ಲಿ ವಿರಾಮವನ್ನು ಪಡೆದು ಅವರು ಮತ್ತೆ ಪಾದಯಾತ್ರೆಯನ್ನು ಮಾಡುವಂಥದ್ದು. ಅದರ ಜೊತೆಗೆ ಅವರು ಈ ಸೇವೆಯನ್ನು ಮಾಡುವಂಥದ್ದು. ಈ ಮನೆಯ ಹಿರಿಯ ವ್ಯಕ್ತಿ ರಾಮನಾಯಕರ ಪುತ್ರ ಆನಂದರವರು ತೀರ್ಕೊಂಡು 4 ತಿಂಗಳಾಯ್ತು. ಆ ನೋವಿನ ನಡುವೆಯೂ ಕೂಡ ಪಾದಯಾತ್ರೆಗಳಿಗೆ ಕೊಡುವಂತಹ ಒಂದು ಶರಬತ್ತೇನಿದೆ ಅದನ್ನ ಮಿಸ್ ಮಾಡಬಾರ್ದು, ಯಾವುದೇ ಕಾರಣಕ್ಕೆ ಅದನ್ನ ನಿಲ್ಲಿಸಬಾರ್ದು ಅನ್ನೋಂಥ ಕಾರಣಕ್ಕೆ ಇಲ್ಲಿ ಮುಂದುವರಿಸಿದ್ದಾರೆ. ಕೇಳುವ ಕೆಲವರ ಹತ್ರ ಮಾತಾಡಿಸುವ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಹೇಳಿ. ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಬಂದಿರಿ ಬಂದಿದ್ದ ಸರ್ಬ ಹಿಂಗೆ ಕೊಟ್ಟಿದ್ರು, ಕುಟ್ಕೊಂಡು ಇದ್ ಮಾಡ್ಕೊಂಡು ಹೋದ್ರು. ಅವರ ಮಗನ ಸಹವಾಗಿ ಈಗ 4 ತಿಂಗಳು ಆದ್ರೂ ಈ ಸಲ ಅವ್ರು ನಿಲ್ಲಿಸಿಲ್ಲ. ಹೌದು, ಅವ್ರ ಮಗ ಸತ್ತು 4 ತಿಂಗಳಾಯ್ತಂತೆ, ಆದ್ರೂ ನಿಲ್ಸಿಲ್ವಂತೆ, ಮಾಡ್ಕೊಂಡು ಹೋಯ್ತಿದಾರಂತೆ ಅವ್ರ ವೃತ್ತಿನ. ಒಳ್ಳೇದ ನಾವು ಇದೆ ಪ್ರಶ್ನೆ. ಹೌದು ನೋಡಿ ಇಲ್ಲಿ ಎಲ್ಲರೂ ಕೂಡ. ಎಲ್ಲಿಂದ ಬಂದಿರಿ ಸರ್? ಎಷ್ಟು ವರ್ಷದಿಂದ? ನಾನು 18ನೇ ವರ್ಷ. ಮೊದ್ಲು ಕಲ್ಲಿಂದು ಇವ್ರು ಸರ್ಬತ್ ಕುಡಿಯೋದಕ್ಕೋಸ್ಕರನೇ ಅಲ್ಲಿಂದ ಬರ್ತಿದ್ವಿ ಇಲ್ಲಿಗೆ. ಇಲ್ಲಿ ನಡ್ಕೊಂಡು ತಾತನ್ ಸರ್ಬತ್ ಕುಡಿಯೋಕ್ಕೋಸ್ಕರ ಬರ್ತಾ ಇದೀವಿ ಇಲ್ಲಿಂದ. ಇಲ್ಲ ಬಹಳ ಪುಣ್ಯದ ಕೆಲಸ ಮಾಡ್ತಾರೆ ಸರ್. ಇದು ಎರಡೂ ಕಡೆಯ ಸ್ಟೋರಿ. ಒಂದು ಕಡೆ ಊಟದ ವ್ಯವಸ್ಥೆ ಮಾಡ್ತಾರೆ, ಇನ್ನೊಂದು ಕಡೆ ರಾಮನಾಯಕರ ಫ್ಯಾಮಿಲಿಯವರು ಸರಬತ್ತಿನ ವ್ಯವಸ್ಥೆ. ಅವರ ಮಗ ತಿರ್ಕೊಂಡು 4 ತಿಂಗಳ ಆದರೂ ಕೂಡ ಅವರ ಸೇವೆಯನ್ನು ನಿಲ್ಲಿಸಲಿಲ್ಲ. ಪಾದಯಾತ್ರೆಗಳಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಒಂಜರಬೈಲು ಪಡೀಲ್ನಲ್ಲಿ ಆ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ.